ರಾಜ್ಯಾದ್ಯಂತ ಆರಂಭಗೊಂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕೆಲವು ತಾಂತ್ರಿಕ ತೊಂದರೆಗಳು ಕಾಣಿಸಿಕೊಂಡಿದ್ದು, ಸೆಪ್ಟೆಂಬರ್ 25ರಂದು ಪುತ್ತೂರು ತಾಲೂಕಿನ ಶಿಕ್ಷಕರು ಗಣತಿ ಕಾರ್ಯಕ್ಕೆ ಹೋಗದೆ ಹಲವಾರು ಶಿಕ್ಷಕರು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಹಾಜರಾಗಿ ತಮ್ಮ ಗಣತಿ ಕಾರ್ಯದಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. 3 ದಿನಗಳಲ್ಲಿ ಸಮೀಕ್ಷೆಗೆ ತಾಂತ್ರಿಕ ಸಮಸ್ಯೆಗಳು ಎದುರಾಗುತ್ತಿರುವುದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಸಮೀಕ್ಷೆ ಕಾರ್ಯ ನಡೆದಿಲ್ಲ. ಸಮೀಕ್ಷೆಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರೂಪಿಸಿದ ಆ್ಯಪ್ಗೆ ಕಾಡುತ್ತಿರುವ ಸರ್ವರ್ ಸಮಸ್ಯೆ, ನೆಟ್ವರ್ಕ್ ಸಮಸ್ಯೆ, ಸರಿಯಾದ ಮನೆ ಪಟ್ಟಿ ನೀಡದಿರುವುದು, ಮಹಿಳಾ ಗಣತಿದಾರರಿಗೆ ಸುರಕ್ಷತೆ ಇಲ್ಲದಿರುವುದು ಮುಂತಾದ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಸುಮಾರು 200ರಷ್ಟು ಗಣತಿದಾರ ಶಿಕ್ಷಕರು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣುಪ್ರಸಾದ್ ಸಿ ಅವರಿಗೆ ಮನವಿ ನೀಡಿದರು. ಶಿಕ್ಷಕ ಶಿವಪ್ಪ ರಾಥೋಡ್ ಮಾತನಾಡಿ, ನಾವು ಸರಕಾರಿ ನೌಕರರು, ಸರಕಾರದ ಕೆಲಸಕ್ಕೆ ಸಿದ್ಧರಾಗಿರುವವರು. ನಾವು ಸಮೀಕ್ಷೆ ಕಾರ್ಯ ಮಾಡುತ್ತೇವೆ, ಅದಕ್ಕೆ ಹಿಂಜರಿಯುವುದಿಲ್ಲ. ಆದರೆ ಗಣತಿ ಕೆಲಸ ನಿಯೋಜನೆ ಮಾಡುವಾಗ ಸಮೀಕ್ಷೆಗೆ ಸಂಬಂಧಿಸಿದ ಇಲಾಖೆ ಗಣತಿದಾರರಿಗೆ ಸಮರ್ಪಕವಾದ ವ್ಯವಸ್ಥೆ ಮಾಡಬೇಕು. ಆ್ಯಪ್ ಸಮಸ್ಯೆ ಪರಿಹರಿಸಬೇಕು. ದಿನಕ್ಕೊಂದು ಎಪಿಕೆ ಫೈಲ್ ಕಳುಹಿಸುವುದು ನಿಲ್ಲಿಸಬೇಕು. ಶಿಕ್ಷಕರಿಗೆ ಭದ್ರತೆ ವ್ಯವಸ್ಥೆ ಮಾಡಬೇಕು. ಗಣತಿ ಕಾರ್ಯದ ಆದೇಶ ಪತ್ರ ನೀಡಬೇಕು. ಗಣತಿ ಕಾರ್ಯಕ್ಕೆ ಸಂಬಂಧಿಸಿದ ಹಾಜರಾತಿ ನೀಡಬೇಕು. ಗಣತಿಯಲ್ಲಿ ಮಾರ್ಗದರ್ಶನ ನೀಡಲು ನಮ್ಮ ಮೇಲೆ ಮೇಲ್ವಿಚಾರಕರನ್ನು ನೇಮಕ ಮಾಡಬೇಕು. ಎಲ್ಲ ಗೊಂದಲಗಳನ್ನು ಸರಿಪಡಿಸಬೇಕು ಎಂದು ಹೇಳಿದರು. ಅವರಿಗೆ ಆಯಾ ಪ್ರದೇಶದಲ್ಲಿ ವಾಸ ಮಾಡಿದವರಿಗೆ ಅನುಭವಗಳು ಸಾಕಷ್ಟು ಆಗಿದೆ. ಸೊ ಹಾಗಾಗಿ ನಮಗೆ ಆ ಪ್ರದೇಶದಲ್ಲಿರುವಂಥ ಯಾರು ಕಂದಾಯ ಇಲಾಖೆಯವರು ನೌಕರರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ನೌಕರರಾಗಿರ್ಬೋದು, ಅವರು ನಮ್ಮ ಶಿಕ್ಷಕರೊಟ್ಟಿಗೆ ನಿಯೋಜಿಸಿದ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ, ನಮ್ಮ ಎಲ್ಲ ಶಿಕ್ಷಕರ ಅಭಿಪ್ರಾಯ. ಯಾಕಂದ್ರೆ ಒಂಟಿಯಾಗಿ ಹೋಗತಕ್ಕಂಥ ಮಹಿಳಾ ಶಿಕ್ಷಕರಿಗೆ ಅವರು ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ. ಇನ್ನು ಪುರುಷ ನೌಕರರು, ಪುರುಷ ಶಿಕ್ಷಕರು ಅವರು ಒಂಟಿಯಾಗಿ ಹೋಗುವಾಗ ಅಲ್ಲಿ ಒಂಟಿ ಮಹಿಳೆ ಇದ್ರೆ ಅಂದರೆ ಯಾರೋ ಬಂದರು ಅಂತೇಳಿ ಬೊಬ್ಬೆ ಹೊಡೆದ್ಬಿಟ್ರೆ ಆ ಪುರುಷ ಶಿಕ್ಷಕರ ಪರಿಸ್ಥಿತಿ ಏನಾಗಬೇಕು? ಸೊ ಇದನ್ನೆಲ್ಲವನ್ನ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು. ಶಿಕ್ಷಕರು ನಾವೆಲ್ಲ ಬೆನ್ನೆಲುಬಾಗಿ ಇಲಾಖೆಗೆ ನಿಂತಿದ್ದೇವೆ, ಕೆಲಸವನ್ನು ಮಾಡ್ತೇವೆ, ನಾವು ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಸೊ ಇದನ್ನು ಯಾವುದೇ ಇಲಾಖೆಗೆ ನಿಯೋಜನೆ ಮಾಡುವಾಗ ನಮ್ಮ ಇಲಾಖೆ ಅಧಿಕಾರಿಗಳು ಪೂರ್ವಜಿತವಾಗಿ ಈ ವ್ಯವಸ್ಥೆಯನ್ನು ಸರಿ ಇದೆಯಾ ಇಲ್ಲವೋ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕು. ಮಾಡಿದ ಮೇಲೆ ಅನ್ಯ ಇಲಾಖೆಗೆ ನಮಗೆ ನಿಯೋಜನೆ ಮಾಡಿದರೆ ನಮ್ದು ಯಾವುದು ತೊಂದರೆ ಇಲ್ಲ. ಸೊ ಈ ಯಾಪು ಗಣತಿಯಲ್ಲಿ ಯಾಪು ಏನಂತಂದರೆ ಬಹಳ ತೊಂದರೆ ಇರ್ತಕ್ಕಂಥ ಏನಂತಂದರೆ ಕೆಲವೊಂದು ಕಡೆ ಈ ಪ್ರದೇಶದಲ್ಲಿ ಅಂದರೆ ಕರಾವಳಿ ಪ್ರದೇಶ ಗುಡ್ಡಗಾಡು ಇರೋದ್ರಿಂದ ನೆಟ್ವರ್ಕ್ ಸಮಸ್ಯೆ ತುಂಬ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯ ನಾರ್ಮಲ್ ಕಾಲ್ಗಳು ಗಣತಿ ಕಾರ್ಯದಲ್ಲಿ ಸಾಧ್ಯವಾದಷ್ಟು ಆಯಾ ಪ್ರದೇಶವನ್ನೇ ಶಿಕ್ಷಕರಿಗೆ ನೀಡುವ ಪ್ರಯತ್ನವನ್ನು ಮಾಡಲಾಗಿದೆ. ಸಮೀಕ್ಷೆಯಲ್ಲಿ ಕೆಲವು ಲೋಪದೋಷಗಳು ಇರಬಹುದು. ಅದನ್ನು ತಹಶೀಲ್ದಾರ್ ಜೊತೆ ಸಮಾಲೋಚಿಸಿ ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣುಪ್ರಸಾದ್ ತಿಳಿಸಿದರು. ಸಾಮಾಜಿಕ ಗಣತಿ ಕಾರ್ಯಕ್ಕೆ ಸೇರಿರುವಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವತಿಯಿಂದ ನಡೆಯುತ್ತಾ ಇರುವಂಥ ಕಾರ್ಯಕ್ರಮ ಇದರಲ್ಲಿ ನಿಯೋಜನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ ಸ್ಥಳಗಳನ್ನೇ ಹೆಚ್ಚಿಸುವಂತಹ ಪ್ರಯತ್ನವನ್ನು ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಮಾಡಿದ್ದೇವೆ. ಇನ್ನೂ ಇರುವಂತಹ ಕೆಲವು ಲೋಪಗಳಿರ್ಬೋದು, ಅದನ್ನು ಸರಿಪಡಿಸಲಿಕ್ಕೆ ತಹಶೀಲ್ದಾರ್ ಜೊತೆಗೆ ಚರ್ಚೆ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಇದೆಲ್ಲವನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇಲಾಖೆ ವತಿಯಿಂದ ಮಾಡ್ತೇವೆ. ಈ ಸಂದರ್ಭ ಶಿಕ್ಷಕ ರಾಮಣ್ಣ ರೈ, ನಾಗೇಶ್ ಪಾಟಾಳಿ, ಮೊಹಮ್ಮದ್ ಅಶ್ರಫ್, ರಾಕೇಶ್, ಗಿರೀಶ್ ಕೊಯ್ಲಾ, ರಾಮಚಂದ್ರ ಗೌಡ, ಜುಲಿಯಾನಾ ಮೋರಾಸ್, ಮಂಜಪ್ಪ ಬಲ್ನಾಡು, ರಮೇಶ್ ಸೇರಿದಂತೆ ಹಲವು ಶಿಕ್ಷಕರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru.